ಘಟನೆ ಆದದ್ದು 145 ಸಾರಿ 140ಗೆ ಬಂದಿದ್ದಾರೆ ಅವರು. ಓಕೆ, ಎಷ್ಟು ಜನ ಇದ್ದಾರೆ? 4 ಜನ ಚಡ್ಡಿಗೆ ಹಂಗೆ ಇರ್ಬೋದು. ಯಾಕೆಂದರೆ ಶಾರ್ಟ್ಸ್ ಪ್ಯಾಂಟಲ್ಲಿ ಇದ್ದಾರೆ ಅವರು. ಮಾಸ್ಕ್ ಹಾಕಿದ್ರು, ಮಂಕಿ ಕ್ಯಾಪ್. ಎಲ್ಲಿಂದ ಬಂದಿರೋದು? ಬಂದದ್ದು ಅಲ್ಲಿ ಕಿಟಕಿ ಬ್ರೇಕ್ ಮಾಡಿ ಹಾಕಿದ್ದಾರೆ, ಬ್ರೇಕ್ ಮಾಡಿ ಬಂದಿದ್ದಾರೆ. ಓಕೆ, ನಿಮ್ಗೆ ಅಷ್ಟೊತ್ತಿಗೆ ಏನು ಸೌಂಡ್ ಏನು ಗೊತ್ತಾಗಲಿಲ್ಲ. ನಮ್ಮ ಬೆಡ್ರೂಮಿಗೆ ಬರುವ ತನಕ ಗೊತ್ತಾಗಲಿಲ್ಲ. ಓಕೆ, ಬಂದು ನಮಗೆ ಅವರು ಎಬ್ಬಿಸಿದ ಎಂಥದ್ದು ಮಾಡುವಾಗ ನಮಗೆ ಎಚ್ಚರಿಕೆ ಆಯಿತು. ಅಷ್ಟೊತ್ತಿಗೆ ನಾನು ಬೊಬ್ಬೆ ಹಾಕುವಾಗ ಹೊಡೆದ್ರು ಕಾಲಿಗೆಲ್ಲ ನಮ್ಮದು. ಓಕೆ, ಅವ್ರದ್ದು ಶಾರ್ಟ್ಸ್ ಪ್ಯಾಂಟ್ ಇತ್ತಲ್ಲ, ಅದು ಬೆಡ್ಶೀಟ್ ಮೇಲೆ ಮಾಡುವಾಗ ರಾಡ್ ಅವರ ಕಾಲಿಗೆ ಸರಿ ಚುಕ್ಕಿ ಹೋಗಿದೆ, ಬ್ಲೀಡಿಂಗ್ ಆಗಿದೆ. ಓಕೆ, ಓಕೆ. ಮತ್ತು ಟಿಲ್ 4:40 ತನಕ ನಮ್ಮ ರೂಮಲ್ಲಿ ಇದ್ದರು. 4:40 ಆಗುವಾಗ ಬೀಗದ ಕೈ ಕೊಡಿ ಕಾರಿದ್ದು ಅಂತ ಹೇಳಿದರು. ಸೊ ಕಾರಿದ್ದು ಬೀಗದ ಕೈ ತಗೊಂಡು ಕಾರನ್ನು ಮೊದಲು ಒಬ್ಬ ಹೋಗಿ ಹೊರಗಡೆ ಇಟ್ಟ. ಆಮೇಲೆ ಎಲ್ಲ ಸೆಟ್ ಬ್ಯಾಗ್ ತೆಗೆದೆಲ್ಲ ಗೋಲ್ಡ್ ಎಲ್ಲ ಬ್ಯಾಕ್ ಪ್ಯಾಕಲ್ಲಿ ಹಾಕ್ತಿದ್ರು ಅವರು. ಎಂಥ ಕಾಸ್ಟ್ಲಿ ಥಿಂಗ್ಸ್ ಎಲ್ಲ ಬ್ಯಾಗಲ್ಲಿ ಹಾಕಿ 3 ಸಹ ಅವ್ನು ಕರೆಸಿದ. ಈಗ ನಿಮ್ಗೆ ಗೊತ್ತಿರೋ ಏನೇನು ತಗೊಂಡು ಹೋಗ್ತಾರೆ? ಹೋಗೋದು ಕರೆದು ಸರಿ ನಂದು ಒಂದು ಗೋಲ್ಡ್, ಸುಮಾರು ಗೋಲ್ಡ್. ಎಷ್ಟು ಅಂದಾಜು? 7-8 ಲಕ್ಷದ್ದು. ಓಕೆ, ಬೇರೆ ಬೇರೆ ಒಂದು ವಾಚ್ಗಳು. ಓಕೆ, ಓಕೆ. ಅಷ್ಟೇ, ಸ್ವಲ್ಪ ಹಣ ಅಷ್ಟೇ. ಮೊಬೈಲ್ 3 ಮೊಬೈಲ್ ಹೊಡೆದು ಹಾಕಿದ್ದಾರೆ. 3 ಮೊಬೈಲ್, ಒಂದು ಮೊಬೈಲ್ ಹೊಸತು ತಗೊಂಡು ಹೋಗಿದ್ದಾರೆ ಕಾರಲ್ಲಿ ಹಾಕ್ಕೊಂಡು. ಅದೇನೋ ಪ್ರೆಸ್ ಮಾಡಿದ್ದಾರೆ. ಯಾವ ಲ್ಯಾಂಗ್ವೇಜ್ ಮಾತಾಡ್ತೀವಿ? ಹಿಂದಿ ಮತ್ತು ಕನ್ನಡ. ಹಿಂದಿ ಮತ್ತು ಕನ್ನಡ. ಹೌದು, ಅಂದರೆ ಚಡ್ಡಿ ಬನಿಯನ್ನ ಆ ರೀತಿ? ಚಡ್ಡಿಯಲ್ಲಿ ಇದ್ದರು. ಹಾಂ, ಎಲ್ಲರೂ 4 ಜನ ಚಡ್ಡಿಯಲ್ಲಿ ಇದ್ದದ್ದಾಗಿ ಖಂಡಿತ. ಯಾಕೆಂದರೆ ರೂಮಿಗೆ ಲೈಟ್ ಹಾಕಲಿಕ್ಕೆ ಬಿಡಲಿಲ್ಲ ನಮಗೆ ಅವರು. ಓಕೆ. ಬರೀ ಒಂದು ಟಾರ್ಚ್ ತಗೊಂಡು ಎಲ್ಲ ಕೆಲಸ ಮಾಡಿದ್ರು. ಓಕೆ. ಗಾಡ್ರೇಜ್ ಕಬಟ್ಟು ಸಹ ಅವರ ಸ್ಕ್ರೂ ಡ್ರೈವರಲ್ಲೇ ಎಲ್ಲ ಕೆಲಸ ಮಾಡಿದ್ರು. ನಮ್ಮ 2 ಕಬಟಲ್ಲಿ ಕೀ ಹ್ಯಾಂಗ್ ಆಗ್ತಿತ್ತು, ಡೈರೆಕ್ಟ್ ಓಪನ್ ಮಾಡಿದ್ರು ಅವರು. ಓಕೆ. ಅದರ ಲಾಕರನ್ನು ಅವರು ಬ್ರೇಕ್ ಮಾಡಿದ್ದಾರೆ. ಓಕೆ. ಅದನ್ನು ಏನು ಸಿಗಲಿಲ್ಲ ಅವರಿಗೆ, ಒಂದು ಮೊಬೈಲ್ ಅಷ್ಟೇ. ಗೋಲ್ಡ್ ಮಾತ್ರ ಇಲ್ಲ. ಅವರು ಹೋದ್ಮೇಲೆ ಯಾರಿಗೆ ನೀವು ಇನ್ಫಾರ್ಮ್ ಮಾಡಿದ್ರಿ? ಹೇಗೆ? ನಾವು ಮೊದಲು ನನ್ನ ಹತ್ರ ಮೊಬೈಲ್ ಇಲ್ಲ, 3-4 ಸಹ ಜಜ್ಜಿ ಹಾಕಿದ್ದಾರೆ. ನಾನು ನನ್ನ ನೇಬರ್ ಮನೆಗೆ ಹೋದೆ, ಅಲ್ಲಿ 4:45ಗೆ ಅಲ್ಲಿ ಹೋದೆ. ಇಮಿಡಿಯೇಟ್ ನಾನು ನಮ್ಮ ನೇಬರ್ಸ್ ಇವರಿಗೆಲ್ಲ ಇನ್ಫಾರ್ಮ್ ಮಾಡಿದೆ. ಅವರೆಲ್ಲ ಪೊಲೀಸರಿಗೆಲ್ಲ ಇನ್ಫಾರ್ಮ್ ಮಾಡಿ ನಾನು ಸಹ ಪೊಲೀಸರಿಗೆ ಬಂದು ಇಮಿಡಿಯೇಟ್ ಪೊಲೀಸರು ಆ್ಯಕ್ಷನ್ ತಗೊಂಡು ಬಂದಿದ್ದಾರೆ. ಓಕೆ. ನಿಮ್ಮ ಗಂಡ ಈಗ ಹೇಗಿದ್ದಾರೆ? ಗಂಡ ಈಗ ಅವರ ಹಸ್ಬೆಂಡ್ ಇದ್ದಾರೆ ಈಗ ಅಲ್ಲಿ. ನನ್ನ ಬ್ರದರ್ ಇದ್ದಾರೆ. ಓಕೆ. ಫ್ರ್ಯಾಕ್ಚರ್ ಉಂಟಂತೆ. ಕಬಟಲ್ಲಿ ಯಾವ್ದಾದ್ರು ಕೀ ಹಾಗೆ ಇತ್ತಾ ಅಥವಾ ನಿಮ್ಮ ಹತ್ರ ಕೇಳಿ? ಅಲ್ಲ, 2 ಕಬಟಿದ್ದು ಹಾಗೆ ಉಂಟು. ಈ ಕಬಟಿದ್ದು ಸಹ ಹಾಗೆ ಇತ್ತು. ಒಂದು ನಾನು ತೆಗೆದಿಟ್ಟದು ಅಲ್ಲಿ ಬೆಡ್ಡಿನ ಮೇಲೆ ಇತ್ತು, ಅದನ್ನು ಯೂಸ್ ಮಾಡಲಿಲ್ಲ ಅವ್ರು ಬ್ರೇಕ್ ಮಾಡಿದ್ದಾರೆ. ಈ ಕಬಟಿದ್ದು ವಾರ್ಡ್ರೋಬ್ಸ್ 3 ಸ್ಟೀಲ್ ಕಬಟಿದ್ದು 2 ಹ್ಯಾಂಗ್ ಆಗ್ತಿತ್ತು, ಅದನ್ನು ಅವರು ಇದು ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಇನ್ನೊಂದು ಬೀಗದ ಕೈ ಕೊಟ್ಟೆ ನಾನು, ನೀವು ಬ್ರೇಕ್ ಮಾಡಬೇಡಿ ಇದನ್ನು ತೊಗೊಂಡು ಹೋಗಿ ಅಂತ ಬೀಗದ ಕೈ ಕೊಟ್ಟೆವು ನಾವು. ಅವರಿಗೆ ಆಗಲಿಲ್ಲ ಓಪನ್ ಮಾಡಲಿಕ್ಕೆ, ಅಂದರೆ ಕತ್ಲೆ ಅಲ್ಲ. ಅವರು ಸ್ಕ್ರೂ ಡ್ರೈವರ್ ಹಾಕಿ ಇದು ಮಾಡಿದ್ರು. ನಾನು ಒಬ್ಬೇ ಹಾಕಿದ್ದೆ ಅಂತ ಮಾತಾಡೋದು ಹೊಡೆದು ಹಾಕಿದ್ರು ಸ್ಕ್ರೂ ಡ್ರೈವರ್ನೆಲ್ಲ, ಹಿಂಗರೆಲ್ಲ ಹೊಡೆದು. ಆ ಟೈಮಲ್ಲಿ ಮಳೆ ಏನಾದ್ರು ಬರ್ತಾ ಇತ್ತು? ಮಳೆ ಇರಲಿಲ್ಲ. ಅವ್ರದ್ದು ಲ್ಯಾಂಗ್ವೇಜ್ ಹಿಂದಿ, ಈ ಕಡೆದು ಲ್ಯಾಂಗ್ವೇಜ್ ಇತ್ತಾ ಹೊರಗಡೆ? ಇಲ್ಲ, ಬಾರ್ಡರ್ ಇದ್ದು ಬಹುಶಃ. ಕನ್ನಡ, ನಮ್ಮ ಮಂಗಳೂರು ಕನ್ನಡ ಅಲ್ಲ, ಹಿಂದಿ ಸಹ ನಮ್ಮ ಬಾಂಬೆ ಕನ್ನಡ ಹಿಂದಿ ಅಲ್ಲ. ಶರ್ಟ್ ಎಲ್ಲ ಏನೋ ಹಾಕಿರಲಿಲ್ಲ? ಟೀ ಶರ್ಟ್ ಹಾಕಿರ್ಬೇಕು, ಬನಿಯನ್. ಅಂದರೆ ಕಲ್ಲರ್ ಏನು ಗೊತ್ತಾಗೋದಿಲ್ಲ, ಕತ್ಲೆ ಅಲ್ವಾ, ಹೇಗೆ ಕಾಣ್ತದೆ ಕತ್ಲೆ. ಏನು ಫುಲ್ ನಮಗೆ ಕಷ್ಟ. ಏನಿಲ್ಲ ಮೇಡಮ್, ಇಲ್ಲ ಮೊದಲು ಕ್ಯಾಶ್ ಕೊಡಿ. ಕ್ಯಾಶ್ ಇಲ್ಲ, ಅಲ್ಲಿ ಪರ್ಸಲ್ಲಿ ಉಂಟು, ತೊಗೊಂಡೋಗಿ ಅಂತ ಹೇಳಿದ್ದಕ್ಕೆ ಅವರು ಹೊಡೆದ್ರು ನನ್ನ ಗಂಡನಿಗೆ. ಹೊಡೆದ ಫೋರ್ಸಿಗೆ ಅದು ಬ್ಲೀಡ್ ಆಗಲಿಕ್ಕೆ ಶುರು ಆಯಿತು ಆವಾಗಲೇ.